ತರಬೇತಿ ಪಡೆದಿರುವ ಸಂತ್ರಸ್ತರಿಗೆ ಒಪ್ಪಂದದಂತೆ ತಕ್ಷಣ ಉದ್ಯೋಗ ಒದಗಿಸಲು ಆಗ್ರಹಿಸಿ ಜೆಬಿಎಫ್ ಉತ್ಪಾದನೆ ಆರಂಭಿಸುವಂತೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಎಸ್ಇಝೆಡ್ ಕೈಗಾರಿಕಾ ಘಟಕಗಳಲ್ಲಿ ಉದ್ಯೋಗಗಳನ್ನು ಸ್ಥಳೀಯರಿಗೆ ಕಡ್ಡಾಯವಾಗಿ ಮೀಸಲಿಡುವಂತೆ ಆಗ್ರಹಿಸಿ ಮಂಗಳೂರಿನ ಜೋಕಟ್ಟೆಯಲ್ಲಿರುವ ಎಂಎಸ್ಇಝೆಡ್ ಪ್ರಧಾನ ದ್ವಾರದ ಬಳಿ ಇಂದು ಪ್ರತಿಭಟನೆ ನಡೆಯಿತು. ಡಿವೈಎಫ್ಐ ಮಂಗಳೂರು ನಗರ ಸಮಿತಿ ಈ ಪ್ರತಿಭಟನಾ ಸಮಿತಿ ಸಭೆಯನ್ನ ಆಯೋಜಿಸಿತ್ತು. ಎಸ್ಇಝೆಡ್ ಸ್ಥಾಪನೆ ಆಗುವಾಗ ಸ್ಥಳೀಯರಿಗೆ ಉದ್ಯೋಗ ನೀಡುವುದಾಗಿ ಭರವಸೆಯನ್ನ ನೀಡಲಾಗಿತ್ತು. ಆದರೆ ಎಲ್ಲವೂ ಹೊರ ರಾಜ್ಯದ ಪಾಲಾಗುತ್ತಿದೆ. ಜಮೀನು ನೀಡಿದವರಿಗೆ ಕುಟುಂಬಕ್ಕೆ ಒಂದು ಉದ್ಯೋಗ ನೀಡಲಾಗುವುದೆಂದು ಈ ಹಿಂದೆ ಕಂಪನಿ ಭರವಸೆ ನೀಡಿತ್ತು. ಆದರೆ ಅವರು ನೀಡಿದ ಭರವಸೆ ಯಾವುದೂ ಈಡೇರಿಲ್ಲ. ಕೂಡಲೇ ಉದ್ಯೋಗವನ್ನು ನೀಡಲು ಅವರು ಕ್ರಮ ಕೈಗೊಳ್ಳಬೇಕು ಎಂದು ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಆಗ್ರಹಿಸಿದ್ದಾರೆ. ಇದೇ ವೇಳೆ ಪ್ರತಿಭಟನಾಕಾರರು ಕಂಪನಿಯ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಮನೆಗೆ ಒಂದು ಉದ್ಯೋಗವೆಲ್ಲ ನೌಕರಿಗೆ ವೇತನ ದೊರಕುತ್ತಿಲ್ಲ. ಶಾಸಕರೇ ತುಳು ಒಪ್ಪೆಯ ಮಕ್ಕಳೆಲ್ಲರೂ ಒಂದಾಗಿದ್ದೇವೆ. ಎಸ್ಇಝೆಡ್ ಸ್ಥಾಪನೆ ಆಗುವಾಗ ಈ ನಮ್ಮ ಎರಡು ಜಿಲ್ಲೆಯ ಯುವ ಜನರಿಗೆ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗ್ತದೆ ಅನ್ನುವಂಥ ಒಂದು ಹುಸಿ ಭರವಸೆಯನ್ನು ನಮ್ಮ ಸರ್ಕಾರಗಳು ಮತ್ತು ಎಸ್ಇಝೆಡ್ ಆಡಳಿತ ಕೊಟ್ಟಿತ್ತು. ಆದರೆ ಈಗ MRPL ಹಾಗೂ ಎಸ್ಇಝೆಡ್ನ ಒಳಗಡೆ ಇಷ್ಟೆಲ್ಲ ಕೈಗಾರಿಕೆಗಳು ಸ್ಥಾಪನೆ ಆದ ಮೇಲೆಯೂ ಕೂಡ ಉದ್ಯೋಗಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಸೃಷ್ಟಿಯಾಗ್ತಾ ಇದ್ದಾವೆ ಮತ್ತು ಸೃಷ್ಟಿಯಾದಂಥ ಉದ್ಯೋಗಗಳು ಕೂಡ ಇವತ್ತು ಹೊರ ರಾಜ್ಯದವರ ಪಾಲಾಗ್ತಾ ಇದೆ. ಅದರಲ್ಲಿಯೂ ಕೂಡ ಒಪ್ಪಂದದ ಪ್ರಕಾರ ಜಮೀನು ನೀಡಿದವರಿಗೆ ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ಕೊಡುವಂಥ ಒಪ್ಪಂದ ಆಗಿತ್ತು. ಅದರಲ್ಲಿ ಇನ್ನೂ ಕೂಡ 130ರಷ್ಟು ಜನರಿಗೆ ಉದ್ಯೋಗವನ್ನು ಕಂಪನಿ ನೀಡಿಲ್ಲ. ಅದರಲ್ಲಿ 10 ಜನರಿಗೆ ನಿಮಗೆ ಉದ್ಯೋಗ ಪಡೀಲಿಕ್ಕೆ ಹಕ್ಕೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ವಾದವನ್ನು ಮಂಡಿಸ್ತಾ ಇದ್ದಾರೆ. ಮತ್ತು ಉದ್ಯೋಗ ಸಿಕ್ಕಿದವರಿಗೂ ಕೂಡ ತಾರತಮ್ಯ, ಒಂದೊಂದು ಕಂಪನಿಗಳು ಒಂದೊಂದು ರೀತಿಯ ವೇತನ ಮತ್ತು ಸವಲತ್ತುಗಳನ್ನು ಕೊಟ್ಟು ತಾರತಮ್ಯ ಎಸಗ್ತಾ ಇದೆ. ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಒಪ್ಪಂದದ ಪ್ರಕಾರ ಎಲ್ಲರಿಗೂ ಕೂಡ ಸಮಾನ ವೇತನ, ಸಮಾನ ಹಕ್ಕು, ಸಮಾನ ಸವಲತ್ತುಗಳು ಸಿಗಬೇಕು. ಮತ್ತು ಎಲ್ಲ ಜಮೀನು ಕಳೆದುಕೊಂಡ ಎಲ್ಲ ಕುಟುಂಬಗಳಿಗೂ ಕೂಡ ತಕ್ಷಣದಿಂದಲೇ ಉದ್ಯೋಗಗಳಿಗೆ ಆದ್ಯತೆಯಲ್ಲಿ ನೇಮಕಾತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರಧಾನ ಬೇಡಿಕೆ. ಅದರ ಜೊತೆಯಲ್ಲಿ ಎಸ್ಇಝೆಡ್ನ ಒಳಗಡೆ ಜೈ ಭಾರತ್ ಫರ್ಟಿಲೈಸರ್ಸ್ ಅಂದರೆ JBF ಅನ್ನುವಂಥ ಒಂದು ದೊಡ್ಡ ಒಂದು ಘಟಕ ಇದೆ, ಕೈಗಾರಿಕಾ ಘಟಕ. 5,000 ಕೋಟಿ ರೂಪಾಯಿ ಖರ್ಚಿನಲ್ಲಿ ಸ್ಥಾಪನೆಯಾಗಿ ಅದು ಉತ್ಪಾದನೆಗೆ ಸಿದ್ಧಗೊಂಡು 4 ವರ್ಷ ದಾಟಿದೆ. ಆದರೆ ಬೇರೆ ಬೇರೆ ಕಾರಣಗಳನ್ನು ಮುಂದಿಟ್ಟು ಇವತ್ತು ಕಂಪನಿ ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಅದರಿಂದಾಗಿ ಈಗ ಅಲ್ಲಿ ಇರುವಂಥ 300ಕ್ಕೂ ಹೆಚ್ಚು ಕಾರ್ಮಿಕರಿಗೆ 6 ತಿಂಗಳಿನಿಂದ ವೇತನ ಸಿಗ್ತಾ ಇಲ್ಲ ಮತ್ತು 1000ಕ್ಕೂ ಹೆಚ್ಚು ಉದ್ಯೋಗ ನೇಮಕಾತಿಗಳು ಇವತ್ತು ನೆನೆಗುದ್ದಿಗೆ ಬಿದ್ದಿದೆ. ಅದರಿಂದಾಗಿ ಎಲ್ಲ ಅಡೆತಡೆಗಳನ್ನು ಮೀರಿ ತಕ್ಷಣ JBF ಅನ್ನು ಕಾರ್ಯಾಚರಣೆ ಆರಂಭ ಮಾಡಬೇಕು ಮತ್ತು ಈ ಜಮೀನಿನಲ್ಲಿ ನಮ್ಮ ಸ್ಥಳೀಯ ಯುವಜನರಿಗೆ ಉದ್ಯೋಗಗಳು ಸಿಗಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಜಾಗ ಒಂದು ಟ್ರೈನಿಂಗ್ ಕಲಪಲೆ 2003 ಅಂಚ ಟ್ರೈನಿಂಗ್ ಸೇರು ಬೇಲೆ ಸೇರ್ಬೇಕು. ಬೇಲೆ ಬಿಡ್ದು ಟ್ರೈನಿಂಗ್ ಸೇರಿ ಟ್ರೈನಿಂಗ್ ರಸ್ತಾದ ಪದ್ರ ಕಂಪ್ಲೀಟ್ ಆಂಡು ರಸ್ತಾದ ಪದ್ರ ಎಂಟ್ಲೆ ಸ್ಟೈಪೆಂಡ್ಲ ಇಜ್ಜಿ ಬೇಲೆಲ್ಲ ಇಜ್ಜಿ ಬೇಲೆ ಕೊರ್ಪ ಬಂದು ನನ್ನ ಟ್ರೈನಿಂಗ್ ಆದ್ಮೇಲೆ ಬಾಕಿ ಉಂಟು ಬೇಲೆ ಅಕ್ಲೆ ಆಯ್ಬೇಕು ಬೇಲೆ ಕೊರ್ಪ ಬಂದು ಟ್ರೈನಿಂಗ್ ಆದ 1 ವರ್ಷ ಜಾಗ ಟ್ರೈನಿಂಗ್ ಸರ್ MRPL పోతేనే SEZ పోతేనే జాగ క్రింద ఆతుంది ఎక్కువ రాతుంది బక్క ట్రైనింగ్ ఆದ ಬಕ್ಕ ಬಂದರು ನಿಕಲ್ ಜಾಗ ಹೋಗ್ಬುಜ್ ಬಂದು ಯಾಕೆಂದ್ರೆ ಬೇಲೆ ಕೊರ್ಪ ಬಂದು ಬದ್ಧತೆ ಪತ್ರ ಕೊಡ್ತೇವೆ. ಟ್ರೈನಿಂಗ್ ಆದ 1 ವರ್ಷ ಸ್ಟೈಪೆಂಡ್ಲ ಇಜ್ಜಿ ಇದು ಬೇಲೆ ಜನ ಇಲ್ಲಡು